ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ಡ್ ಹಾಗೂ ಅರ್ಯಡ್ಕ ಗ್ರಾಮ ಸಮಿತಿ ಶೇಖಮಲೆ ಇದರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮ ದಿನಾಚರಣೆಯನ್ನು ಶೇಖಮಲೆಯಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಆನಂದ ಬೆಳ್ಳಾರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಲಿತ ಸಂಘರ್ಷ ಸಮಿತಿ ಗ್ರಾಮ ಸಮಿತಿ ಅಧ್ಯಕ್ಷರಾದ ನಾರಾಯಣ ಎಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಕೇಶವ ಬಿಎಸ್, ಗೀತಾ ಎಸ್, ಸಂಘಟನೆಯ ಸರ್ವ ಸದಸ್ಯರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶುಭಾಶಯ ಪಂಡೊಂದಿಲ್ಲ. ಜೊತೆಗೆ ತುಳು ವರ್ಷದ ತುಳು ಭಾಷೆದ ಹೊಸ ವರ್ಷ ಕೂಡ ಇಲ್ಲಿ ಆಚರಣೆ ಮಾಡ್ತದೆ. ಆಣೆ ಈ ಜನಕ್ಕಾಗ ಪರ್ಬ ಬುಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುಟ್ಟದೇರು ಈ ದೇಶಕ್ಕೊಂದು ಸಂವಿಧಾನ ಬರೀತೇರಿ ಈ ಶೋಷಿತ ಸಮುದಾಯನ ಮಿತ್ತು ದೆರ್ತೇರು ಪಂಪಂಚಿನ ವಿಚಾರ ಏರೆಗ್ಲ ಗೊತ್ತಿ. ಇನ್ನು ಬರೀ ಒಂಜಿ ಕಾರ್ಯಕ್ರಮ ಮಾಡ್ತಂದಿಲ್ಲ. ನಮ್ಮ ಇಂಚಿನ ಬಿಸು ಪರ್ಬ ಕಣಿದಿನ್ನೆ ಅವಳು ಅಡ್ಡೆ ಕಜ್ಜಿಪುಕೊರ್ನೆ ತಿನ್ಪುನೆ ಈತ ಬುಂಡ ಬೇತದಾಲ ವಿಚಾರ ಗೊತ್ತಿಜ್ಜಿ ಅಂಡ ಈ ದೇಶದ ಒಂಜಿ ಕಪ್ಪು ಚುಕ್ಕೆ ಇತ್ತು. ಆ ಕಪ್ಪು ಚುಕ್ಕೆನ ಬೆಳಕಾತ ಪರಿವರ್ತನೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇನ್ನು ಮಹಾನಾಯಕ ಪನ್ಪಿನ ಧಾರಾವಾಹಿ ನಿಕ್ಲು ಮಾತೆಲ್ಲ ತೊಗೊಂಡಿಲ್ಲ. ಈ ದೇಶಡು ಏತೊಂಜಿ ಹೀನಾಯ ಸ್ಥಿತಿ ಈ ಸಮುದಾಯನ ತೊಗೊಂಡಿತ್ತಿನ ಪನ್ಪನಕ್ಕೆ ಸ್ಪಷ್ಟ ಚಿತ್ರಣ ಇನ್ನು ಕೊರೋ